ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಈ 12 ದೇಶಗಳವರ ಅಗತ್ಯವಿಲ್ಲ. ಅವರು ಬರುವುದು ಬೇಡ ಎಂದು 12 ದೇಶಗಳವರಿಗೆ ಯುಎಸ್ಎ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿಷೇಧ ಹೇರಿದ್ದಾರೆ. ಅಫ್ಘಾನಿಸ್ತಾನ, ಇರಾನ್, ಯೆಮೆನ್ ಸಹಿತ 12 ದೇಶಗಳವರಿಗೆ ಪ್ರವೇಶ ನಿರಾಕರಿಸುವ ತುಂಬ ವಿವಾದಾತ್ಮಕವಾಗಿ ಆದೇಶವನ್ನು ಟ್ರಂಪ್ ರವರು ಹೊರಡಿಸಿದ್ದಾರೆ. ಈಗಾಗಲೇ ಅವರ 2ನೆಯ ಅವಧಿಯ ಕ್ರಮಗಳು ಟೀಕೆಗೆ ಒಳಗಾಗಿದೆ. ಫೆಡರಲ್ ಕೋರ್ಟ್ನಿಂದ ನಿರಾಕರಿಸಲ್ಪಟ್ಟಿದೆ. ಆದರೆ ಈಗಿನ ಟ್ರಂಪ್ ನಿರ್ಧಾರ ಜಾಗತಿಕ ವಿವಾದದ್ದಾಗಿದೆ. ಕೊಲರಾಡೋದಲ್ಲಿ ಜ್ಯೂಗಳ ಪ್ರತಿಭಟನೆ ಸಭೆಗೆ ಕೊಳ್ಳಿ ಎಸೆಯಲಾಗಿತ್ತು. ಅದು ದೇಶಕ್ಕೆ ತೂರಿ ಬಂದವನಿಂದ ಆಗಿರುವ ಕೆಲಸ. ಟ್ರಂಪ್ ಪ್ರವೇಶ ನಿರಾಕರಿಸಿರುವ 12 ದೇಶಗಳು ಇದು: ಅಫ್ಘಾನಿಸ್ತಾನ, ಮ್ಯಾನ್ಮಾರ್, ಚಾದ್, ರಿಪಬ್ಲಿಕ್ ಆಫ್ ದ ಕಾಂಗೋ, ಇಕ್ವಟೋರಿಯಲ್ ಗಿನಿಯಾ, ಎರಿತ್ರಿಯಾ, ಹೈತಿ, ಇರಾನ್, ಲಿಬಿಯಾ, ಸೋಮಾಲಿಯಾ, ಸುಡಾನ್ ಮತ್ತು ಯಮನ್. ಅಲ್ಲದೆ ಇನ್ನು 7 ದೇಶಗಳ ಪ್ರವಾಸಿಗಳಿಗೆ ಅರೆಬರೆ ಪ್ರವೇಶಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಆ ದೇಶಗಳು ಬುರುಂಡಿ, ಕ್ಯೂಬಾ, ಲಾವೋಸ್, ಸಿಯರಾ ಲಿಯೋನ್, ಟೋಗೋ, ತುರ್ಕ್ಮೆನಿಸ್ತಾನ್ ಮತ್ತು ವೆನಿಜುವೆಲಾ. ಯುಎಸ್ಎ 2017ರಿಂದ ಮತ್ತೆ ಉಗ್ರ ಕೃತ್ಯಗಳಿಂದ ನರಳುತ್ತಿದೆ. ಅದಕ್ಕೆ ಅವಕಾಶ ಆಗಬಾರದು ಎಂದು ಈ ನಿಷೇಧ ಎಂದು ಟ್ರಂಪ್ ರವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ವಾಷಿಂಗ್ಟನ್. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.